ಲಲಿತಾ ಕಲಾಗೋಷ್ಠಿಯ ಮುಂದುವರಿದ ಭಾಗದಂತೆ ಕುಮಾರಿ ಅದಿತಿ ಬಿ ಪ್ರಹ್ಲಾದ್ ಅವರಿಂದ ನಡೆದಂತಹ ಸುಗಮ ಸಂಗೀತ ಕಾರ್ಯಕ್ರಮವು ನೆರೆದವರನ್ನ ಭಕ್ತಿ ಭಾವ ಪರವಶವನ್ನಾಗಿಸಿತು. ಶ್ರೀ ಮಂಜುನಾಥ ಚಿತ್ರದ ಶಂಕರ್ ಮಹದೇವನ್ ಗಾಯನದ ಮಹಾಪ್ರಾಣ ದೀಪಂ ಹಾಡು ಅದಿತಿ ಕಂಠದಲ್ಲಿ ಅದ್ಭುತವಾಗಿ ಹೊರಹೊಮ್ಮಿತು. ಶಂಭು ಶಿವ ಶಂಭು ಎಂಬ ಶಿವಭಕ್ತಿಯ ಹಾಡು ಪ್ರಸ್ತುತಪಡಿಸಲ್ಪಟ್ಟಾಗ ಅಲ್ಲಿದ್ದವರು ಭಕ್ತಿ ಪರವಶರಾಗಿ ಗಾಯಕಿಯನ್ನ ಕೊಂಡಾಡಿದ್ರು. ಗೋವಿಂದ ಗೋಪಾಲ ಹರಿ ನಾರಾಯಣ ಹಾಡಿನೊಂದಿಗೆ ಗಾಯಕಿ ಅದಿತಿ ಸರಿಗಮ ವರ್ಷಧಾರಿಯನ್ನೇ ಸುರಿಸಿದ್ರು. ಶ್ರೀವಾತಿ ರಿದಮ್ ಪ್ಯಾಡ್ನಲ್ಲಿ, ತಬಲಾದಲ್ಲಿ ಕಾರ್ತಿಕ್ ಭಟ್, ಕೀಬೋರ್ಡ್ ವಾದಕರಾಗಿ ವಸಂತ್ ಕುಮಾರ್ ಕುಂಬ್ಳೆ ಸಹಕರಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಧರ್ಮಸ್ಥಳ.